ಮತ್ತೇನಪ್ಪ ವಿಷಯ ಅಂತೇಳಿದ್ರೆ ಒಂದು ಬ್ಲಾಗು ಲೈವ್ ಬರುವಂತಾಯಿತು. ಹಾಗೆ ಲೈವ್ ಬಂದೆ, ಸ್ವಲ್ಪ ಶೀತ ಹಾಗೆ ಲೈವ್ ಬರುವಂತಾಯಿತು. ಹಾಗೆ ಬಂದೆ, ಎಲ್ಲರಿಗಿಂತ ಚೆನ್ನಾಗಿರ್ತಾರೆ ಅನ್ಕೋತೀನಿ. ನಾನು ನಿಮಗೆ ಹೇಳ್ತಾ ಏನಪ್ಪ ವಿಷಯ ಅಂತ ಹೇಳಿದರೆ ಏನಿಲ್ಲ, ಈಗಿನ ಸುಮ್ಮನೆ ಬಂದೆ ಯೂಟ್ಯೂಬ್ಗೆ ಒಂದು ಎಂಟ್ರಿ ಆಗು, ಲೈವ್ ಸ್ಟ್ರೀಮಲ್ಲಿ ಒಮ್ಮೆ ಎಂಟ್ರಿ ಆಗುವಂತ ಆಯಿತು. ಹಾಗೆ ಬಂದೆ. ಏನಪ್ಪ ವಿಷಯ ಅಂತ ಹೇಳಿದರೆ ಮೊನ್ನೆ ಒಂದು ಕಾಲೇಜ್ ಫಂಕ್ಷನ್ ವೀಡಿಯೋ ಸಿಕ್ಕಿದ್ದು ಅಷ್ಟೇ, ಮತ್ತು ವೀಡಿಯೋ ಮಾಡಲೇ ಇಲ್ಲ. ಮಾಡೋದು ಕೂಡ ಕಮ್ಮಿ ಆಗಿದೆ ಅಲ್ಲ, ವ್ಲಾಗ್ ಎಲ್ಲ ಮಾಡ್ತಾಯಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ವ್ಲಾಗ್ ಮಾಡೋದೇ ಕಮ್ಮಿ ಆಗಿದೆ. ಎಲ್ಲಿ ಎಷ್ಟು ಟೈಮ್ ಆಯಿತು ಅಂತ ಹೇಳಿದರೆ ವ್ಲಾಗ್ ಅನ್ನೋದೇ ಬಿಟ್ಟರೆ ಒಂದು ಕಾಲೇಜಿದ್ದು, ಮತ್ತು ಕಾಲೇಜಿದ್ದು ಬಿಟ್ಟೆ ಅಷ್ಟೇ, ಬೇರೆ ಏನೂ ಬಿಟ್ಟಿಲ್ಲ. ಅದೇ ಕಾಲೇಜು, ಅದೇ ಟೈಮ್ ಸಾಕಾಗ್ತಿಲ್ಲ. ಹಾಗೂ ಮೊಬೈಲ್ ಕೂಡ ಸರಿ ಇಲ್ಲ. ಎಲ್ಲರಿಗೂ ಗೊತ್ತಿರೋ ಮೊಬೈಲ್ ಸರಿ ಬಟ್ ಏನು ಇಂಚ ಪನ್ಪುನಿ ಮೊಬೈಲ್ ಪಂಡ ಬ್ಯಾಟ್ರಿ ಸರಿ ಬೊಸ ಪ್ಲ್ಯಾನ್ ಉಂಡು. ಬಟ್ ಈತ ಬೇಗ ಬೊರ್ಚಿಂದು ಪಂಡ ಇತ್ತ ಚೂರು ಫೈನಾನ್ಸ್ಲ ಬಂಗುಂಡು. ಐಕ್ ಒಂತ ಟೈಮ್ ಬುಡ್ದು ದೆಪ್ಪುಗೊಂದು ಏನು ಪ್ಲ್ಯಾನ್ ಮಾಡಿದೆ ಅಂಚ. ಮತ್ತೆ ಲೆಂಚೋಲಾರ್ ಮತ್ತೆ ಹುಷಾರ್ ಪರ ಏನಿದೆ ಅಂಚ ಲೈವ್ ಸ್ಟ್ರೀಮ್ ಬರೋಡು ಲೈವ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ಇತ್ತು. ಲೈವ್ ಸ್ಟ್ರೀಮ್ ಬರೋಡು ಪಂಡ ಲೈವ್ ಸ್ಟ್ರೀಮ್ ಬೈಜಿನ ಚಾನಲ್ ಚೂರು ಬಂಗ ಹುಡು ಐಕೋಸ್ಕರ ಲೈವ್ ಸ್ಟ್ರೀಮ್ ಬರ್ಪಣೆ ಜನ ಲೈವ್ ಸ್ಟ್ರೀಮ್ ಬರ್ಪೇಜಿ. ಅಂಚ ಮಾತೆಲ್ಲ ಹುಷಾರು